ಕಂಬಳ ಸಂರಕ್ಷಣೆ ನಿರ್ವಹಣೆ ಮತ್ತು ತರಬೇತಿ ಅಕಾಡೆಮಿ ಆಶ್ರಯದಲ್ಲಿ 6ನೇ ವರ್ಷದ ಶಿಬಿರಾರ್ಥಿಗಳಿಗೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಸಹಯೋಗದಲ್ಲಿ ಪ್ರಾಯೋಗಿಕ ಕಂಬಳವನ್ನು ಕಡಲಕೆರೆಯ ಕೋಟಿ ಚೆನ್ನಯ್ಯ ಜೋಡುಕೆರೆ ಕಂಬಳ ಕೆರೆಯಲ್ಲಿ ಭಾನುವಾರ ಆಯೋಜಿಸಲಾಯಿತು. ಮೂಡಬಿದ್ರೆ ಚೌಟರ ಅರಮನೆಯ ಕುಲದೀಪ ಚೌಟ ಪ್ರಾಯೋಗಿಕ ಕಂಬಳಕ್ಕೆ ಚಾಲನೆ ನೀಡಿದರು. ಮಾಜಿ ಸಚಿವ ಮೂಡಬಿದ್ರೆ ಕಂಬಳ ಸಮಿತಿಯ ಮಾಜಿ ಅಧ್ಯಕ್ಷ ಕೆ ಅಭಯಚಂದ್ರ ಜೈನ್ ಅಧ್ಯಕ್ಷತೆ ವಹಿಸಿ ಕಂಬಳ ಅಕಾಡೆಮಿ ಮೂಲಕ ಉತ್ತಮ ಗುಣಮಟ್ಟದ ತರಬೇತಿ ಕಳೆದ 5 ವರ್ಷಗಳಿಂದ ನೀಡುತ್ತಿರುವುದು ಕಂಬಳಕ್ಕೆ ಒಂದು ಉತ್ತಮ ಕೊಡುಗೆ ಎಂದರು. 15 ದಿನಗಳಲ್ಲಿ ವಿವಿಧ ರೀತಿಯಲ್ಲಿ ದೈಹಿಕ ಸಾಮರ್ಥ್ಯ ಹಾಗೂ ಕರಕುಶಲ ತರಬೇತಿಗಳನ್ನು ಪಡೆದ 33 ಮಂದಿ ಯುವ ಓಟಗಾರರು ಪ್ರಾಯೋಗಿಕ ಕಂಬಳದಲ್ಲಿ ಕೆರೆಗಿಳಿದು ತಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸಿದರು. ನೇಗಿಲು ಕಿರಿಯ 43 ಹಾಗೂ ಹಗ್ಗ ಕಿರಿಯ ವಿಭಾಗದ 12 ಜೊತೆ ಕೋಣಗಳನ್ನು ಓಡಿಸುವ ಅವಕಾಶವನ್ನು ಓಟಗಾರರಿಗೆ ಕಲ್ಪಿಸಲಾಗಿತ್ತು. ಗಿರಲಿ ನರನಾಡಿ ಜಾತಿ ಗೀತಿ ಮರೆತು ಎಲ್ಲರೂ ಕೂಡಿ ಬೆರೆತು ಮುಗಿಲೋ ಮುಟ್ಟೋವರೆಗೂ ಮೊಳಗಲಿ ಧ್ವನಿವು ಕೊರಡಲ್ಲಿ ತುಳುಮಳ್ಳದ ಕೆಸರಿದ ಕಮ್ಮೆನ ಪರಡುನ ಕಂಬುಲ ನಮ್ಮ ತುಳುವಪ್ಪೆನ ತುಡರಿಗೆ ಸಾದಿನ ಪುದರಿದ ಕಂಬುಲ ನಮ್ಮ. ಎರುಗಿಡಪ್ಪನ ಅಂಜಿನ ನಿಕ್ಲೆ ಒಂಜಿ ಕರೆಕ್ಟ್ ಕೋಟಿ ಜನ ಕರೆಕ್ಟ್ ಎರುಗಿಡಪ್ಪನ ಅಕ್ಲೆನ ಸೆಲೆಕ್ಟ್ ಮಾಡ್ದು ನೀನು ಅಕ್ಲೆ ಒಂಜಿ ಕರೆಕ್ಟ್ ಒಂಜಿ ಟ್ರೈನಿಂಗ್ ಎರುಗಿಡಪ್ಪನ ಅಂಜಿನ ಅವಕಾಶ ಈ ಒಂಜಿ ಕಾರ್ಯಕ್ರಮ ನಮ್ಮೊಟ್ಟಿಗೆ ಮಾಜಿ ಸಚಿವರು ರೀತಿ ತರಬೇತಿ ಕೊಡುವುದು ಒಂಜಿ ಶಿಸ್ತು ಕೊಡುತ್ತಾರೆ ಗುಣಪಾಲ ಕಡಿಮೆ ಕಂಬಳ ಆಧುನಿಕ ಕಂಬಳನ್ನು ಪ್ರಾರಂಭ ಮಾಡ್ತಾರೆ ಮೋಹನ್ ಆಳ್ವರ್ನ ಅಮ್ಮೆರಾಯನಂಚಿನ ವಿಚಾರ ಗೊತ್ತು ಆನಂದ ಆಳ್ವರು ಇനി ಆ ರೀತಿ ಈ ಬೆದರದ ಪರಿಸರ ಕೊಡುವೊಂದು ಬತ್ತಿನ ಈ ಕಂಬಳ ಸರ್ಕಾರಿ ಅನುದಾನಡು ಎಂಗಳ MLA ಆಗಬೇಕ ಒಂಜಿ ಪರಿವರ್ತನೆ ಆಪನಚಿನ ವ್ಯವಸ್ಥೆ ಅದೇ ರೀತಿ ಈ ಕಂಬಳದ ಕರೆ ಕುಡ್ಲದ ಆಪನಚಿನ ಆಗ ಗುಣಪಾಲ ಕಡಿಮೆ ಕೆಮಿಕ್ ಬಾಡಿಯರೆ ಕುಡ್ಲಡ ಅಂದ ಮಲ್ಪುಗ ಎಂತೂ ಇದು ಕಡಲ ಕೆರೆ ಅಭಿವೃದ್ಧಿ ಮಾಡ್ತೊಂದುಲ್ಲರ ಐಕೊಂಜಿ 10 ಎಕರೆ ಸರ್ಕಾರದ್ದು ಜಾಗನ ರಿಸರ್ವೇಶನ್ ಮಾಡಿದ್ದಾರೆ. 10 ಎಕರೆ ಜಾಗ ಕಂಬಳಗಿಂದ ಮೀಸಲಾತಿ ನೀವೋಡು ಪಂಪನಂಚಿನ ಒಂದು ಪಾತಲ ಕೆರೆಗೆ ಕುರ್ಬನಂಚಿನ 10 ಎಕರೆ ಜಾಗಡೆ 10 ಎಕರೆ ಜಾಗ ಕಂಬಳಗಂಡೆ ಮೀಸಲಾತಿ ಮಲ್ಪನಂಚಿನ ಕೆಲಸ ಹೊಸ ಶಾಸಕರಾದ ಉಮಾನಾಥ್ ಗೋಡೆ ಅಂದ್ರೇನ